ನಮಸ್ಕಾರ. ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಜ್ಯೋತಿ ಜಯರಾಮ್ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ಡಾಕ್ಟರ್ ಜ್ಯೋತಿ ಜಯರಾಮ್ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಡಾಕ್ಟ್ರೆ. ಎಸ್, ಡಾಕ್ಟರ್ ಜ್ಯೋತಿ ಜಯರಾಮ್ ಅವರು ಫಾದರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಚರ್ಮರೋಗ ಅಂದರೆ ಡರ್ಮಟಾಲಜಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಾವು ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಂಥದ್ದು ರಿಂಗ್ ವರ್ಮ್ ಬಗ್ಗೆ. ಗಜಕರ್ಣ ಅಂತ ಹೇಳ್ತೇವೆ ಅಥವಾ ಉಳುಕಡ್ಡಿ ಅಂತ ಹೇಳ್ತೇವೆ. ಇದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಏನಿದರ ಗುಣಲಕ್ಷಣಗಳು ಮತ್ತು ಯಾವ ರೀತಿಯ ಚಿಕಿತ್ಸೆ ಬೇಕು ಅಥವಾ ಸ್ವಯಂ ಚಿಕಿತ್ಸೆ ಮಾಡಿದರೆ ಏನಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಜ್ಯೋತಿ ಜಯರಾಮ್ ಅವರು ನಮ್ಮ ಜೊತೆಗೆ ವಿಚಾರವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಎಸ್ ಡಾಕ್ಟರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು, ಸಾಮಾನ್ಯವಾಗಿ ಚರ್ಮದಲ್ಲಿ ಕಂಡುಬರುವಂಥ ಫಂಗಲ್ ಸೋಂಕುಗಳು ಯಾವುದು ಅಂತ? ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಶಿಲೀಂಧ್ರ ರೋಗಗಳು ಅಂದರೆ ಉಳುಕಡ್ಡಿ ಅಥವಾ ರಿಂಗ್ ವರ್ಮ್ ಅಂತ ನೀವು ಹೇಳಿದ್ರಿ, ಮತ್ತೆ ಸಿಬ್ಬ, ಹೌದು, ಮೈ ಮೇಲೆ ಬೀಳುತ್ತೆ, ಬಿಳಿ ಮಚ್ಚೆಗಳು, ಮತ್ತೆ ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫ್, ಇದು ಕೈ ಕಾಲದು ಇದು ಸಂಧಿಗಳಲ್ಲಿ ಬರೋ ಗಜ್ಜಿಗಳು, ಅದು ನಾವು ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಈ ತರದ್ದು ಶಿಲೀಂಧ್ರ ರೋಗಗಳು ದೇಹದಲ್ಲಿ ಬರಬಹುದು. ಈಗ ನೀವು ಹೇಳಿದಾಗೆ ಗಜಕರ್ಣ ಏನದು, ಯಾಕೆ ಬರುತ್ತೆ? ಅದು ಒಂದು ಫಂಗಲ್ ಸೂಕ್ಷ್ಮಾಣುಗಳಿಂದ ಬರೋದು ರಿಂಗ್ ವರ್ಮ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ವಿಭಿನ್ನ ಪ್ರಕಾರದ ಫಂಗಲ್ ಸೂಕ್ಷ್ಮಾಣುಗಳಿಂದ ಬರೋದೊಂದು ಫಂಗಲ್ ಸೋಂಕು. ಅಂದ್ರೆ ಇದೊಂದು ತರ ಹರಡೋದು ಶಿಲೀಂಧ್ರ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡಬಹುದು. ಅಂದ್ರೆ ಇದು ಸೋಂಕು ರೋಗ ತರ? ಹೌದು, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಸಾಧ್ಯತೆ ಕೂಡ ಇರುತ್ತೆ. ಹೌದು. ಇದು ಎಸ್, ಹೇಗೆ ಹರಡುತ್ತೆ ಅಂತ, ಯಾವ ರೀತಿಯಾಗಿ ಹರಡುತ್ತೆ ಅಂತ? ಇದು ಸಾಮಾನ್ಯವಾಗಿ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಬಂದ್ರೆ ಕಾಯಿಲೆ ಕ್ಲೋಸ್ ಕಾಂಟ್ಯಾಕ್ಟ್ ಇಂದ, ಅಂದ್ರೆ ತಂದೆ ತಾಯಿಗೆ ಬಂದ್ರೆ ಮಕ್ಕಳಲ್ಲಿ ಹರಡಬಹುದು. ಈ ಶಿಲೀಂಧ್ರ ಸೋಂಕಿತ ವ್ಯಕ್ತಿದು ಬಟ್ಟೆ ಶೇರ್ ಮಾಡೋದ್ರಿಂದ, ಟವಲ್ ಅಥವಾ ಸೋಪ್, ಕಾಮನ್ ವಾಷಿಂಗ್ ಇಂದ ಹರಡಬಹುದು. ಮತ್ತೆ ಇದು ಸಾಕೋ ಪ್ರಾಣಿಗಳಲ್ಲಿ, ಅಂದ್ರೆ ಇದು ನಾಯಿ, ಬೆಕ್ಕು, ಅವರಿಗೆ ಚರ್ಮದಲ್ಲಿ ಈ ಶಿಲೀಂಧ್ರ ರೋಗ ಬಂದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ ಇಂದ ಅವರಿಂದನೂ ಹ್ಯೂಮನ್ಸ್ ಗೆ ಹರಡಬಹುದು. ರೇರ್ ಆಗಿ ಅದನ್ನ ಬಿಟ್ಟು ಇದೇ ಸ್ವರೂಪದ್ದು ನೀವು ಹೇಳುವಂತ ರಿಂಗ್ ವರ್ಮ್ ನಾಯಿ, ಬೆಕ್ಕುಗಳಿಗೆ ಕೂಡ ಬರುತ್ತೆ? ಹೌದು. ಸಾಮಾನ್ಯವಾಗಿ ಬರೋದು ಟೈಪ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡೋದು. ಮತ್ತೆ ಕೆಲವು ಕೇಸಸ್ ಅಲ್ಲಿ ಈ ತರ ಸಾಕು ಪ್ರಾಣಿಗಳಲ್ಲಿ ಚರ್ಮ ರೋಗ ಬಂದ್ರೆ ಅವ್ರದಿಂದ ಹ್ಯೂಮನ್ಸ್ ಗೆ ಹರಡಬಹುದು. ಮತ್ತೆ ಇದು ಮಣ್ಣಲ್ಲಿ ಅಥವಾ ಸಾಯಿಲ್ ಅಲ್ಲಿ ಪಾರ್ಟಿಕಲ್ಸ್ ಅಲ್ಲಿ ಈ ಫಂಗಲ್ ಸೋಂಕುಗಳು ಇದ್ರೆ, ಫಂಗಲ್ ಸೂಕ್ಷ್ಮಾಣುಗಳು ಇದ್ರೆ, ಅದರಿಂದ ನಮಗೆ ಕಾಲದಲ್ಲಿ ಅಥವಾ ಬೇರೆ ಭಾಗದಲ್ಲಿ ಈ ಕಾಯಿಲೆ ಬರಬಹುದು. ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ಯಾವ ರೀತಿಯ ಒಂದು ಗುಣಲಕ್ಷಣಗಳು ಕಾಣುತ್ತೆ, ಗೋಚರಿಸುತ್ತೆ? ಸಾಮಾನ್ಯವಾಗಿ ಪೇಷಂಟ್ಸ್ಗೆ ಇದು ದೇಹದಲ್ಲಿ ವೃತ್ತಾಕಾರದ್ದು, ಅಂದ್ರೆ ರಿಂಗ್ ಅಂತ ಹೇಳ್ತೀವಿ, ಅದಕ್ಕೆ ಇದನ್ನ ರಿಂಗ್ ವರ್ಮ್ ಅಂತ ಹೇಳ್ತೀವಿ. ವೃತ್ತಾಕಾರದಲ್ಲಿ ಬರುವುದರಿಂದ ರಿಂಗ್ ವರ್ಮ್ ಅಂತ. ಸೊ ಕೆಂಪು ಕಲರ್ದು ಗಜ್ಜಿಗಳು ರಿಂಗ್ ಆಕಾರಲ್ಲಿ ಅಥವಾ ಗೋಲಾಕಾರದಲ್ಲಿ ಬರುತ್ತೆ. ಅದರಲ್ಲಿ ತುರಿಕೆ ಅಥವಾ ನವೆ ಇರುತ್ತದೆ. ಮತ್ತೆ ಕೆಲವು ಕೇಸಸ್ ಅಲ್ಲಿ ಕೀವುಗುಳೆಗಳು, ಅಂದ್ರೆ ಬಾರ್ಡರ್ ಅಲ್ಲಿ ಕೀವುಗುಳೆಗಳು ಬರ್ಬೋದು. ಇದು ಕಾಯಿಲೆ ಗುಣ ಆಗುವಾಗ ಸಿಪ್ಪೆ ಅಥವಾ ಹೊಟ್ಟು ತರ ಕೆಲವೊಮ್ಮೆ ಇದರಲ್ಲಿ ಕಾಣಿಸ್ಬೋದು ಈ ಕಾಯಿಲೆದಲ್ಲಿ. ಇದು ಈಗ ನೀವು ಯಾವ ರೀತಿ ಸ್ಪ್ರೆಡ್ ಆಗ್ತಿ ಅಂತ ಹೇಳಿದ್ರಿ ನೀವು, ಬಟ್ ಯಾರಲ್ಲೆಲ್ಲ ಕಂಡು ಬರುತ್ತೆ ಅಂತ? ಇದು ಯಾವ ಪ್ರಾಯದ ವರ್ಗಲ್ಲಿನೂ ಈ ಕಾಯಿಲೆ ಬರಬಹುದು. ಸೊ ಹಾಗೆ ನಮಗೆ ಇಮ್ಯುನಿಟಿ ಅಂತ ಇಲ್ಲ, ಮಕ್ಕಳದಿಂದ ಹಿಡಿದು ಇದು ವಯಸ್ಸಾದವರಲ್ಲಿನೂ ಈ ಕಾಯಿಲೆ ಕಂಡು ಬರಬಹುದು. ಕೆಲವು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಡಯಾಬಿಟಿಕ್ಸ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಬೋದು ಈ ಕಾಯಿಲೆ. ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ಇಂಥದ್ದೇ ಒಂದು ವೃತ್ತಿ ಮಾಡುವವರಿಗೆ ಜಾಸ್ತಿ ಬರುವುದಂತೆ ಹಾಗೇನಾದರೂ ಉಂಟಾ? ಇದು ತೇವಾಂಶಗಳು ಕೂಡಿದ್ರ ಕೆಲಸ, ಅಂದರೆ ಸ್ಥಳದಲ್ಲಿ ಕೆಲಸ ಮಾಡೋರಲ್ಲಿ, ಹೌಸ್ ವೈಫ್ಸ್ ಅಲ್ಲಿ, ಮತ್ತೆ ಫಿಶರ್ಮನ್ ಅಲ್ಲಿ, ಮತ್ತೆ ಇದು ಬಿಗಿದ ವಸ್ತ್ರ ಧರಿಸೋದ್ರಿಂದ, ವೆಟ್ನೆಸ್ ಇಂದ ಇದು ಹೆಚ್ಚಾಗಿ ಇದು ಸ್ಪ್ರೆಡ್ ಆಗುತ್ತೆ. ಯಾವ ಯಾವ ಬಾಡಿದು ಯಾವ ಪಾರ್ಟ್ಗೆ ಹೆಚ್ಚಾಗಿ ಬರುತ್ತೆ ಅಥವಾ ಕಾಣಿಸ್ಕೊಳ್ಳುತ್ತೆ? ಇದು ತೇವಾಂಶ ಕೂಡಿದ ಭಾಗದಲ್ಲಿ, ಅಂದ್ರೆ ನಮಗೆ ತೊಡೆ ಸಂಧಿಯಲ್ಲಿ, ಕಂಕಳಲ್ಲಿ, ಮತ್ತೆ ಇದು ಕೈ ಕಾಲದು ಬೆರಳು ಸಂಧಿಗಳಲ್ಲಿ ಎಲ್ಲಿ ತೇವಾಂಶಗಳು ಹೆಚ್ಚಾಗಿ ಕಾಣಿಸುತ್ತೆ ಅಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಬೋದು. ಒಂದೊಂದು ವಿಭಿನ್ನ ಭಾಗದಲ್ಲಿ ಬಂದ್ರೆ ಇದಕ್ಕೆ ಬೇರೆ ಬೇರೆ ಹೆಸರಿದೆ. ಅಂದ್ರೆ ಇದನ್ನ ನಾವು ದೇಹದಲ್ಲಿ ಬಂದ್ರೆ ಟೀನಿಯಾ ಕಾರ್ಪರಸ್ ಅಂತ ಹೇಳ್ತೀವಿ. ತಲೆಯಲ್ಲಿ ಕೂದಲಲ್ಲಿ ಇನ್ಫೆಕ್ಷನ್ ಬಂದ್ರೆ ಇದನ್ನ ಟೀನಿಯಾ ಕ್ಯಾಪಿಟಸ್ ಅಂತ ಹೇಳ್ತೀವಿ. ಆ ತರ ವಿಭಿನ್ನ ಹೆಸರುಗಳಿದೆ ಈ ಕಾಯಿಲೆಗೆ.
ಏನಾದರೂ ಈಗ ಪರ್ಟಿಕ್ಯುಲರ್ಲಿ ಸೀಸನ್ ವೈಸ್ ಏನಾದರೂ ಬರುವಂಥದ್ದು ಉಂಟಾ ಇದು ಋತುಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ವೆದರ್ಗೆ ಸಂಬಂಧಪಟ್ಟ ಹಾಗೆ? ಹೌದು, ಇದು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಬೋದು. ಮತ್ತೆ ಮಳೆ ಕಾಲದಲ್ಲಿ ಈ ವಾತಾವರಣದಲ್ಲಿ ತೇವಾಂಶಗಳು ಹೆಚ್ಚಾಗಿ ಇದ್ರೆ ಇದರದ್ದು ಕಾಯಿಲೆದು ತೀವ್ರತೆ ಸ್ವಲ್ಪ ಜಾಸ್ತಿ ಇರಬಹುದು, ಕಾಣಿಸ್ಬೋದು ಈ ಕಾಯಿಲೆ. ಸಾಮಾನ್ಯವಾಗಿ ಇದು ಈ ಕಾಯಿಲೆ ಬಂದಾಗ ಗೊತ್ತಾಗುವಂಥದ್ದು ಬಹುಶಃ ಈ ಮೇಲ್ಮಟ್ಟದ ಗುಣಲಕ್ಷಣ ನೋಡಿಯೇ ಗೊತ್ತಾಗಬೇಕಾ ಅಥವಾ ಬೇರೆ ಏನಾದರೂ? ಸಾಮಾನ್ಯವಾಗಿ ಇದನ್ನ ನಾವು ವೃತ್ತಾಕಾರದ್ದು ಅದು ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವು ಕೇಸಸ್ ಅಲ್ಲಿ ಈಗ ಪೇಷಂಟ್ಸ್ ಸ್ಟೀರಾಯ್ಡ್ ಕ್ರೀಮ್ ಅಥವಾ ಬೇರೆ ಚಿಕಿತ್ಸೆ ಅರ್ಧ ಮಾಡಿ ಚಿಕಿತ್ಸೆ ಬಿಟ್ಟಿದ್ರೆ ಅದು ಸ್ವಲ್ಪ ಅದರದ್ದು ಲಕ್ಷಣಗಳು ವಿಭಿನ್ನ ಪ್ರಕಾರದಲ್ಲಿ ಬರುತ್ತೆ. ಅಂದ್ರೆ ಅದು ಗೋಲಾಕಾರದ್ದು ಗಜ್ಜಿಗಳು ಕಾಣೋದಿಲ್ಲ. ಆ ತರ ಕೇಸಸ್ ಅಲ್ಲಿ ಅಥವಾ ಡೌಟ್ಫುಲ್ ಕೇಸಸ್ ಅಲ್ಲಿ ನಾವು ಇದಕ್ಕೆ ಮೂಲಕ ಕೆಲ ಟೆಸ್ಟ್ ಮಾಡಬಹುದು ನಮ್ದು ಲ್ಯಾಬೋರೇಟರಿಯಲ್ಲಿ. ಸೊ ಇದು ಸಾಮಾನ್ಯವಾಗಿ ಚರ್ಮದ ಪರೀಕ್ಷೆ ಮಾಡ್ತೇವೆ ಕಂಡುಹಿಡ್ಲಿಕ್ಕೆ. ಸೊ ಅದರಲ್ಲಿ ಸಿಪ್ಪೆ ಅಥವಾ ಹೊಟ್ಟು ಬರೋದು ಅದನ್ನ ನಾವು ಸ್ಕೇಲ್ಸ್ ಅಂತ ಹೇಳ್ತೇವೆ ಚರ್ಮದು. ಅದು ಕಲೆಕ್ಟ್ ಮಾಡಿ ಅದಕ್ಕೆ ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಇದೆ, ಅದನ್ನ ನಾವು KOH ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮೌಂಟ್ ಅಂತ ಹೇಳ್ತೇವೆ. ಅದರಲ್ಲಿ ಮೈಕ್ರೋಸ್ಕೋಪಿ ಮಾಡಿ ನಮಗೆ ಇದು ಫಂಗಲ್ ಸೂಕ್ಷ್ಮಾಣುಗಳು ಕಂಡಿಡಬಹುದು. ಮತ್ತು ಫರ್ದರ್ ನಮಗೆ ಟ್ರೀಟ್ಮೆಂಟಿಗೆ ಅಥವಾ ಯಾವ ರೀತಿದು ಯಾವ ಟೈಪದು ಫಂಗಲ್ ಸೂಕ್ಷ್ಮಾಣುಗಳು ಬಂದಿದೆ ಅಂತ ನೋಡಲಿಕ್ಕೆ ಫಂಗಲ್ ಕಲ್ಚರ್ ಅಂತ ಫರ್ದರ್ ಟೆಸ್ಟ್ ಲಭ್ಯ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಸಾಮಾನ್ಯವಾಗಿ ಇದು ಈಗ ಫಂಗಲ್ ನೀವು ಟೈಪ್ಸ್ ಅಂತ ಹೇಳಿದ್ರೆ ಯಾವ್ಯಾವ ಟೈಪ್ಸ್ ಅಲ್ಲಿ ಇರುತ್ತೆ ಇದು? ಫಂಗಲ್ ಸೋಂಕು ಬರೋದು ಅಂದ್ರೆ ಒಂದೊಂದು ವಿಭಿನ್ನ ಭಾಗದಲ್ಲಿ ಬರುತ್ತೆ, ಅದರಲ್ಲಿ ಬೇರೆ ಬೇರೆ ಹೆಸರಲ್ಲಿ ನಾವು ಕರಿತೀವಿ. ಮತ್ತೆ 3 ಟೈಪ್ದು ಈ ಫಂಗಲ್ ಸೂಕ್ಷ್ಮಾಣುಗಳು ಇರ್ತದೆ. ಅಂದ್ರೆ ಆಂಥ್ರೋಪೋಫಿಲಿಕ್ ಅಂದ್ರೆ ಹ್ಯೂಮನ್ಸ್ ಇಂದ ಒಬ್ಬರಿಂದ ಒಬ್ಬರಿಗೆ ಹರಡೋ ಟೈಪ್. ಝೂಫಿಲಿಕ್ ಅಂದ್ರೆ ನಮಗೆ ಸಾಕೋ ಪ್ರಾಣಿಗಳಲ್ಲಿ ಬಂದ್ರೆ ಅವ್ರ ಚರ್ಮದಲ್ಲಿ ಬಂದ್ರೆ ಅವ್ರದಿಂದ ಹರಡೋದು. ಮತ್ತೆ ಜಿಯೋಫಿಲಿಕ್ ಅಂದ್ರೆ ಈ ಮಣ್ಣಲ್ಲಿ ಇರೋದು ಮಣ್ಣಿನ ಸೂಕ್ಷ್ಮಾಣುಗಳಲ್ಲಿ ಇದು ಹರಡುತ್ತದೆ. ಅದು ಪ್ರಕಾರ ನಮಗೆ ಇದು ಕಾಣೋದು ವಿಭಿನ್ನ ಟೈಪದು ಮ್ಯಾನಿಫೆಸ್ಟೇಷನ್ಸ್ ಬೇರೆ ಬೇರೆ ಟೈಪಲ್ಲಿ ಬರುತ್ತೆ. ಕೆಲವು ಕೇಸಸ್ಸಲ್ಲಿ ತುರಿಕೆ ಹೆಚ್ಚಾಗಿ ಕಾಣುತ್ತೆ, ಕೆಂಪು ಕಲರ್ ಜಾಸ್ತಿ ಇರುತ್ತದೆ, ಕೆಲವಲ್ಲಿ ಡ್ರೈ ಆಗಿರುತ್ತೆ. ಸೊ ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಇರುತ್ತೆ. ಗಜಕರ್ಣದ ಬಗ್ಗೆ, ರಿಂಗ್ ವರ್ಮ್ ಬಗ್ಗೆ, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಅನ್ನೋ ಬಗ್ಗೆ ನಾವು ಮಾತಾಡ್ತಿದ್ವು. ಎಸ್ ಡಾಕ್ಟ್ರೆ, ಈಗ ರಿಂಗ್ ವರ್ಮ್ಗೆ ಏನು ಚಿಕಿತ್ಸೆ? ನೀವೀಗ ಗುಣಲಕ್ಷಣ ಎಲ್ಲ ಹೇಳಿದ್ರಿ. ಹೌದು. ಎಸ್, ಚಿಕಿತ್ಸೆ ಶುರು ಮಾಡೋಕ್ಕೆ ಮೊದಲು ಕೆಲವು ಪೇಷಂಟ್ಸಲ್ಲಿ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ. ಎಲ್ಲ ಪೇಷಂಟಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ. ಇದು ಕೆಲವು ಪೇಷಂಟ್ಸಲ್ಲಿ ಲಿವರ್ ಮತ್ತು ಕಿಡ್ನಿದು ಫಂಕ್ಷನ್ ಟೆಸ್ಟ್, ಶುಗರ್ ಟೆಸ್ಟ್, ಯಾಕಂದರೆ ಡಯಾಬಿಟಿಕ್ಸಲ್ಲಿ ಹೆಚ್ಚಾಗಿ ಕಾಣುತ್ತೆ ಇದು. ಮತ್ತು ಇದಕ್ಕೆ ಆ್ಯಂಟಿ ಫಂಗಲ್ ಮೆಡಿಸಿನ್ಸ್ ಅಂತ, ಅಂದರೆ ಈ ಫಂಗಸ್ ಸೂಕ್ಷ್ಮಾಣುಗಳಿಗೆ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟಲ್ಲಿ ಮುಲಾಮ್ಗಳು ಮತ್ತು ಕೆಲ ಕ್ಯಾಪ್ಸ್ಯೂಲ್ಸ್ ಮತ್ತು ಟ್ಯಾಬ್ಲೆಟ್ಸ್ ಕೊಡಬೇಕಾಗ್ತದೆ. ಹೆಚ್ಚಾಗಿ ತೂರಿಕೆ ನವೆ ಇರೋದ್ರಿಂದ ಅದಕ್ಕೆ ನಾವು ನಿವಾರಣಕ್ಕೆ ಆಂಟಿಹಿಸ್ಟಮಿನಿಕ್ಸ್ ಅಂತ ಟ್ಯಾಬ್ಲೆಟ್ ಕೊಡಬೇಕಾಗ್ತದೆ ಪೇಷಂಟ್ಸಲ್ಲಿ. ಎಸ್, ಈಗ ಈ ಒಂದು ಇದನ್ನು ಗುಣಪಡಿಸ್ಬೋದು ಸಂಪೂರ್ಣವಾಗಿ? ಹೌದು, ಖಂಡಿತ ಗುಣಪಡಿಸ್ಬೋದು. ಆದರೆ ಇದು ಕ್ರಮಬದ್ಧವಾಗಿ ನಾವು ಪ್ರಿಸ್ಕ್ರಿಪ್ಷನ್ ಪ್ರಕಾರ ಅಂದರೆ ಇಷ್ಟು ದಿವಸಕ್ಕೆ ತಗೋಬೇಕಂತ ಹೇಳಿದರೆ ಫಾಲೋ ಅಪ್ಗೆ ರೆಗ್ಯುಲರ್ ಆಗಿ ಪೇಷಂಟ್ ಬರಬೇಕಾಗ್ತದೆ. ಮಧ್ಯದಲ್ಲಿ ಟ್ರೀಟ್ಮೆಂಟ್ ಬಿಟ್ಟಿದ್ರೆ ಇದು ಸ್ವಲ್ಪ ಹೆಚ್ಚಾಗಿ ತೀವ್ರ ಆಗಿ ಇದು ಕಾಣಿಸ್ಬೋದು. ಮತ್ತು ಇದರಲ್ಲಿ ನಾವು ಡ್ರಗ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಮುಂದೆ ನಾವು ಅದು ಸೇಮ್ ಟ್ರೀಟ್ಮೆಂಟ್ ಯೂಸ್ ಮಾಡಿದರೆ ಕೆಲವೊಮ್ಮೆ ಅದು ವರ್ಕ್ ಆಗೋದಿಲ್ಲ. ಆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಕಾಣಿಸ್ಬೋದು. ಸರಿಯಾಗಿ ಕ್ರಮಬದ್ಧವಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಖಂಡಿತ ಗುಣಪಡಿಸ್ಬೋದು. ಅಂದರೆ ಇಲ್ಲಿ ರೋಗಿ ಅಥವಾ ಪೇಷಂಟ್ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಂತ? ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಅದಕ್ಕೆ ಬಟ್ಟೆ ಸ್ವಲ್ಪ ಸೆಪ್ರೇಟ್ ವಾಶ್ ಮಾಡೋದು, ಮತ್ತು ಬಿಸಿ ನೀರಲ್ಲಿ ಬಟ್ಟೆ ಒಗೆಯೋದ್ರಿಂದ ಸ್ವಲ್ಪ ಇದಕ್ಕೆ ನಿವಾರಣೆ ಮಾಡ್ಬೋದು. ಟವಲ್, ಸೋಪ್ ಅದೆಲ್ಲ ಶೇರಿಂಗ್ ನಾವು ಅವಾಯ್ಡ್ ಮಾಡಬೇಕು. ಒಂದೇ ಮನೆಯಲ್ಲಿ ಕೆಲವೊಮ್ಮೆ ಅವರು ಟೈಟ್ ಬಟ್ಟೆ ಅಂದರೆ ಜೀನ್ಸ್ ಹಾಗೆ ಬಟ್ಟೆ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗ್ತದೆ. ಪೆಟ್ಸ್ಗೆ ಅಂದರೆ ಸಾಕೋ ಪ್ರಾಣಿಗೆ ಏನಾದರೂ ಚರ್ಮದಲ್ಲಿ ಪ್ಯಾಚಸ್ ಅಥವಾ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿಸಿ ಅದು ಗುಣಪಡಿಸಬೇಕಾಗ್ತದೆ. ಆ ರೀತಿಯಲ್ಲಿ. ಎಸ್ ಎಸ್. ಈಗ ಡಾಕ್ಟರ್, ಈಗ ನಮ್ಮ ಆಹಾರ ಕ್ರಮದಿಂದ ಡಯಾಬಿಟಿಸಿಂದ ಇದಕ್ಕೆ ಏನಾದರೂ ಪ್ರತಿಕೂಲ ಪರಿಣಾಮ ಆಗುವಂಥದ್ದು ಉಂಟಾ? ಇದಕ್ಕೆ ಆಹಾರದಿಂದ ಏನು ಸಂಬಂಧ ಇಲ್ಲ ಆ ರೀತಿದು. ಸೊ ಆಹಾರದಿಂದ ಹೆಚ್ಚಾಗಿ ಬರೋದು ಅಥವಾ ಕಡಿಮೆ ಆಗೋದು ಆ ರೀತಿಯಲ್ಲಿ ಯಾವ ಥರದ್ದು ರಿಲೇಷನ್ ಇಲ್ಲ ಈ ಕಾಯಿಲೆಗೆ. ಎಸ್, ಈಗ ಮಕ್ಕಳ ವಿಚಾರಕ್ಕೆ ಬರುವಾಗ ಮಕ್ಕಳಿಗೆ ಪದೇ ಪದೇ ಅಥವಾ ಆಗಾಗ ಕಾಣಿಸಿಕೊಳ್ಳುವಂಥದ್ದು ಉಂಟು ಇದು ರಿಂಗ್ ವರ್ಮ್. ಅವರಿಗೆ ಅದಕ್ಕೆ ಚಿಕಿತ್ಸೆ ಬೇಕಾ ಅಥವಾ ಅದು ತನ್ನಿಂದ ತಾನಾಗಿ ಹೋಗುತ್ತಾ?
ಮಕ್ಕಳಲ್ಲಿ ಸಹ ಚಿಕಿತ್ಸೆ ಬೇಕಾಗ್ತದೆ. ಸೊ ಮೊದಲು ಮಕ್ಕಳಲ್ಲಿ ಬಂದರೆ ಅಂದರೂ ಕಾಮನ್ ಆಗಿ ನಾವು ನೋಡ್ತೀವಿ ಮನೆಯಲ್ಲಿ ದೊಡ್ಡವರಿಗೆ ಅಂದರೆ ತಂದೆ ತಾಯಿ ಯಾರಿಗಾದರೂ ಬೇರೆ ರಿಲೇಟಿವ್ಸ್ಗೆ ಬಂದರೆ ಮಕ್ಕಳಿಗೆ ಬೇಗ ಹರಡುತ್ತದೆ. ಸೊ ಟ್ರೀಟ್ಮೆಂಟ್ ಶುರು ಮಾಡುವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಒಂದೇ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗ್ತದೆ. ಮಕ್ಕಳಲ್ಲಿ ಅವರು ತೂಕ ಅಂದರೆ ಅವ್ರದ್ದು ವೆಯ್ಟ್ ಪ್ರಕಾರ ನಾವು ಡೋಸ್ ಅಡ್ಜಸ್ಟ್ ಮಾಡಿ ಕೊಡಬೇಕಾಗ್ತದೆ. ಈಗ ಒಂದು ವೇಳೆ ಮನೆಯಲ್ಲಿ ಆ ಸಂದರ್ಭದಲ್ಲಿ ಗರ್ಭಿಣಿಯರಿದ್ದರೆ ಅಥವಾ ಗರ್ಭಿಣಿಯರಿಗೆ ಬಂದಿದ್ದರೆ ಅವರಿಗೆ ಚಿಕಿತ್ಸೆ ಪಡ್ಕೊಳ್ಬೇಕಾಗುತ್ತೆ ಪ್ರತ್ಯೇಕವಾಗಿ? ಹೌದು, ಗರ್ಭಿಣಿಯರಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ತೀವ್ರವಾಗಿ ಈ ಕಾಯಿಲೆ ಕಾಣಿಸ್ಬೋದು, ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಬೋದು. ಅವ್ರದಲ್ಲಿ ಗರ್ಭಾವಸ್ಥೆಯಲ್ಲಿ ಅಂದರೆ ಅವರು ಗರ್ಭಾವಸ್ಥೆದು ಯಾವ ಟ್ರೈಮಸ್ಟರಲ್ಲಿ ಇದ್ದಾರೆ ಅದು ಪ್ರಕಾರ ನಮಗೆ ಕೆಲವು ಮಾತ್ರೆಗಳು ಮತ್ತು ಮುಲಾಮ್ಗಳು ಕೊಡ್ಬೋದು. ಎಲ್ಲ ಮೆಡಿಸಿನ್ಸ್ ಎಲ್ಲ ಟೈಪದ ಆ್ಯಂಟಿಫಂಗಲ್ ಟ್ರೀಟ್ಮೆಂಟ್ ಈ ಸ್ಟೇಜಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಅದು ನಾವು ನೋಡಿ ಅವರು ಗರ್ಭಾವಸ್ಥೆ ನೋಡಿ ಕೊಡಬೇಕಾಗ್ತದೆ. ಮತ್ತು ಅವರಲ್ಲಿ ಸಹ ಡಯಾಬಿಟಿಸ್ ಅಥವಾ ಹೈ ಶುಗರ್ ಲೆವೆಲ್ಸ್ ಇದ್ದರೆ ಹೆಚ್ಚಾಗಿ ಕಾಣಿಸ್ಬೋದು. ಸೊ ಈಗ ಈ ಮೆಡಿಸಿನಿಂದ, ಈಗ ರಿಂಗ್ವರ್ಮ್ಗೆ ಕೊಡುವಂಥ ಮೆಡಿಸಿನಿಂದ ಏನಾದರೂ ಅಡ್ಡ ಪರಿಣಾಮ ಅದು ಮಕ್ಕಳಿಗೂ ಅಥವಾ ಗರ್ಭಿಣಿಯರಿಗೂ ಅಥವಾ ಸಾಮಾನ್ಯ ಜನರಿಗೆ ಏನಾದರೂ ಬರೋ ಸಾಧ್ಯತೆ ಉಂಟಾ? ಸಾಮಾನ್ಯವಾಗಿ ಇದಕ್ಕೆ ಅಡ್ಡ ಪರಿಣಾಮ ದುಷ್ಪರಿಣಾಮ ಏನು ಕಾಣೋದಿಲ್ಲ. ಕೆಲವು ಪೇಷಂಟ್ಸಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಕಾಣಿಸ್ಬೋದು, ಅಂದರೆ ಲಿವರಲ್ಲಿ ಸ್ವಲ್ಪ ಚೇಂಜಸ್ ಮತ್ತು ಕಿಡ್ನಿ ಚೇಂಜಸ್ಸು ಮತ್ತು ಏಜ್ ಅವರಿಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಬಿ ಪಿಗೆ ಟ್ಯಾಬ್ಲೆಟ್ಸ್ ಇದ್ದರೆ ಕೆಲವು ಟ್ಯಾಬ್ಲೆಟ್ಸಿಗೆ ಡ್ರಗ್ ಇಂಟರಾಕ್ಷನ್ ಅಂತ ಹೇಳ್ತೀವಿ. ಅಂದರೆ 2 ಟ್ಯಾಬ್ಲೆಟ್ಸ್ ಒಟ್ಟಿಗೆ ಕೊಟ್ಟರೆ ಸ್ವಲ್ಪ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ಬೋದು. ಸೊ ಅದು ನಮಗೆ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ಹಾಗೆ ಕೊಡುವಾಗ. ಇದು ಡಾಕ್ಟರ್, ಈಗ ಸಾಮಾನ್ಯವಾಗಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ಳುವಂಥದ್ದು ಮತ್ತು ಗೂಗಲ್ ಸರ್ಚ್ ಮಾಡಿ ಮೆಡಿಸಿನ್ ತಗೊಳ್ಳುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಈಗ ಗಜಕರ್ಣ ರಿಂಗ್ವರ್ಮ್ಗೆ ಏನಾದರೂ ಮುಲಾಮ್ಗಳು ಅಥವಾ ಕ್ರೀಮ್ಗಳನ್ನು ತಂದು ಹಚ್ಚಿಕೊಳ್ಬೋದಾ ಆ ರೀತಿಯಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡದೆ? ಸೊ ಈಗ ಕಳೆದೊಂದು 10 ವರ್ಷದಲ್ಲಿ ಇದು ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ರೀಸನ್ ಅಂದರೆ ಈಗ ವಿತೌಟ್ ಪ್ರಿಸ್ಕ್ರಿಪ್ಷನ್ ನಾವು ಅಂದರೆ ವೈದ್ಯಕೀಯ ಸಲಹೆ ಇಲ್ಲದೆ ಫಾರ್ಮಸಿಯಿಂದ ಅಥವಾ ಒಬ್ಬರಿಗೆ ಕೊಟ್ಟಿರೋದು ಪ್ರಿಸ್ಕ್ರಿಪ್ಷನ್ ಶೇರ್ ಮಾಡೋದ್ರಿಂದ ಈ ಥರ ಕಾಂಬಿನೇಷನ್ ಕ್ರೀಮ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಫಂಗಲ್ ಕ್ರೀಮ್ಸ್ ಜೊತೆಯಲ್ಲಿ ತುರಿಕೆ ಅಥವಾ ಇದು ಕಡಿಮೆ ಮಾಡಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಅಂತ ಕೊಡ್ತೇವೆ. ಸೊ ಅದು ಮಿಕ್ಸ್ಡ್ ಆಗಿರೋದು ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಇದು ಕಾಣಿಸ್ಕೊಳ್ತಿದೆ ಈಗ ಫಂಗಲ್ ಇನ್ಫೆಕ್ಷನ್ಸ್. ಸೊ ಸ್ಟೀರಾಯ್ಡ್ ಕ್ರೀಮ್ಸ್ ತುರಿಕೆ ನಿವಾರಣಕ್ಕೆ ಯೂಸ್ ಮಾಡಬಾರ್ದು ಈ ಕಾಯಿಲೆಯಲ್ಲಿ. ತುರಿಕೆ ನಿವಾರಣೆ ಆದರೆ ಸಹ ಇದರಲ್ಲಿ ಇಮ್ಯುನಿಟಿ ಕಡಿಮೆ ಆಗಿ ಈ ಸೋಂಕು ಹೆಚ್ಚಾಗಿ ಕಾಣಿಸ್ಬೋದು. ಅಂದರೆ ಇಲ್ಲಿ ಒಂದು ವಿಚಾರ ಭಾರಿ ಸ್ಪಷ್ಟ ವೀಕ್ಷಕರು ಗಮನಿಸಬೇಕಾದದ್ದು, ಈ ರೀತಿಯ ಯಾವುದೇ ಗುಣಲಕ್ಷಣಗಳು ಕಾಣಿಸಿಕೊಂಡ್ರೆ ವೈದ್ಯರನ್ನು ಭೇಟಿ ಮಾಡಿಯೇ ವೈದ್ಯರ ಅಭಿಪ್ರಾಯದ ಪ್ರಕಾರನೇ ಚಿಕಿತ್ಸೆ ಮಾಡಿಸಿಕೊಳ್ಳಬೇಕು ಅಂತ. ಈಗ ಫಾದರ್ ಆಸ್ಪತ್ರೆಯಲ್ಲಿ ಇಂಥ ಚರ್ಮರೋಗಕ್ಕೆ ಸಮಸ್ಯೆಗಳಿಗೆ ಯಾವ ರೀತಿಯ ನೀವು ಟ್ರೀಟ್ಮೆಂಟ್ಗಳು ಅಥವಾ ಯಾವ ರೀತಿಯ ಸಲಹೆ ಅಥವಾ ಯಾವ ರೀತಿಯ ವ್ಯವಸ್ಥೆಗಳಿದ್ದಾವೆ? ಸೊ ಇದು ಇನ್ಫೆಕ್ಷನ್ಗೆ ನಮಗೆ ಇವಾಗ ಸಾಮಾನ್ಯವಾಗಿ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಮುಂಚೆ ಹೇಳಿರೋದು ಅದು KOH ಮೌಂಟ್ ಅಥವಾ ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮತ್ತು ಫಂಗಲ್ ಕಲ್ಚರ್ ಲಭ್ಯ ಇದೆ. ಇನ್ನು ಇನೋವೇಟಿವ್ ಟ್ರೀಟ್ಮೆಂಟ್ಸ್ ಅಂದರೆ ನಮಗೆ ಕೆಲವು ರಿಸರ್ಚ್ ಪ್ರಾಜೆಕ್ಟ್ಸ್ ಎಲ್ಲ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಮಗೆ ನ್ಯೂ ಟ್ರೀಟ್ಮೆಂಟ್ ಅಥವಾ ನ್ಯೂ ಇನ್ವೆಸ್ಟಿಗೇಷನ್ ಆಪ್ಷನ್ಸ್ ಅಂದರೆ PCR ಟ್ರೀಟ್ಮೆಂಟ್ ಅಂತ ಟೆಕ್ನಿಕ್ ಅಂತ ಹೇಳ್ತೀವಿ. ಅದರಲ್ಲಿ ನಮಗೆ ಎಕ್ಸಾಕ್ಟ್ ಅದು ಫಂಗಲ್ ಸೂಕ್ಷ್ಮಗಳು ಯಾವ ಟೈಪಲ್ಲಿ ಇದೆ, ಅದಕ್ಕೆ ಮೆಡಿಸಿನ್ಗೆ ಏನಾದರೂ ರೆಸಿಸ್ಟೆನ್ಸ್ ಬರುತ್ತಾ ಅಥವಾ ನಾವು ಕೊಡೋದು ಮೆಡಿಸಿನ್ ಅದಕ್ಕೆ ಯೂಸ್ ಆಗುತ್ತಾ ಅಂತ ನಾವು ಅದನ್ನ ಕಂಡುಹಿಡ್ಬೋದು. ಸೊ ಆ ರೀತಿದು ಕೆಲವು ಆಧುನಿಕವಾಗಿ ಇರೋದು ನಮಗೆ ಇನ್ವೆಸ್ಟಿಗೇಷನ್ಸ್ ಲಭ್ಯ ಇದೆ. ಸೌಲಭ್ಯಗಳು ಫಾದರ್ ಲಭ್ಯ. ಎಸ್ ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ರಿಂಗ್ವರ್ಮ್ ಗಜಕರ್ಣ ಬಂದಾಗ ಏನು ಮಾಡಬೇಕು, ಯಾವ ರೀತಿಯ ಚಿಕಿತ್ಸೆ, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಎಲ್ಲ ವಿಚಾರವಾಗಿ ಡಾಕ್ಟರ್ ಜ್ಯೋತಿ ಜಯರಾಮನ್ ಅವರು ನಮ್ಮ ಜೊತೆಗೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಡಾಕ್ಟರ್, ಥ್ಯಾಂಕ್ ಯು. ಎಸ್, ಇದು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ಡಾಕ್ಟರ್ ಜ್ಯೋತಿ ಜಯರಾಮನ್ ಅವರು ಈ ಒಂದು ಆಸ್ಪತ್ರೆಯ ಚರ್ಮರೋಗ ವಿಭಾಗ ಅಂದರೆ ಡೆರ್ಮಟಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಇವತ್ತು ಮಾತಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.